ಮಂಗಳೂರಿನ ಪದುವಾ ರಂಗ ಅಧ್ಯಯನ ಕೇಂದ್ರ ಹಾಗೂ ಅಸ್ತಿತ್ವ ಮತ್ತು ಅರೆಹೊಳೆ ಪ್ರತಿಷ್ಠಾನಗಳ ವತಿಯಿಂದ ಖ್ಯಾತ ರಂಗಕರ್ಮಿ ಗಿರೀಶ್ ಕಾರ್ನಾಡ್ ಅವರಿಗೆ ಶ್ರದ್ಧಾಂಜಲಿ ಸಭೆ ನಡೆಯಿತು. ನಗರದ ಪದುವಾ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ರಂಗಕರ್ಮಿ ಗಿರೀಶ್ ಕಾರ್ನಾಡ್ ಅವರಿಗೆ ರಂಗಗೀತೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನನ್ನ ನಂತರದ ಜನರೇಷನ್ ಏನು ಎಲ್ಲ ಕಾಲಕ್ಕೆ ಸಲ್ಲುವಂಥ ಒಂದು ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರಾಗಿದ್ದರು. ನಾನು ಅವರ ಪ್ರತಿಯೊಂದು ನಾಟಕಗಳನ್ನು 2 ಸಲ 3 ಸಲ ಓದಿ ನಾನು ಬೆಳೆದವ. ಅವರ ತುಗಲಕ್ಕಾಗಿರ್ಬೋದು, ಅಂಚುಮಲ್ಲಿಗೆ ಆಗಿರ್ಬೋದು, ಭಯವದನ ಆಗಿರ್ಬೋದು, ಪ್ರತಿಯೊಂದು ನಾಟಕವನ್ನು ಒಂದಷ್ಟು ಅಧ್ಯಯನ ಮಾಡಿದೆ ನಾನು ನಾಟಕಗಳು. ಇಲ್ಲಲ್ಲ ಕರಾವಳಿಯಲ್ಲ ಬದುಕಿದ್ದು ಕರಾವಳಿಯಲ್ಲ, ಆದರೆ ಅವರ ಕುಟುಂಬದವರ ಮನೆ ಮುಲ್ಕಿಯಲ್ಲಿ ಗಾರ್ಡನಲ್ಲಿ ವಿಜಯ ಕಾಲೇಜಲ್ಲಿ ಹೋಗಿ ಮನೆ ಅಪರೂಪಕ್ಕೆ ಆ ಮನೆಗೆ ಅವರು ಬರ್ತಾಯಿದ್ರು. ಆಗ ನಾವು ಅವರು ಸಂಪರ್ಕಿಸಿದ್ದೆವು. ನಾನು ಅವರ ಬಾಕಿ ವಿಚಾರ ಹೇಳುವುದಿಲ್ಲ, ಸಾಹಿತ್ಯದ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಹಲವಾರು ಬಾರಿ ಅವರೊಟ್ಟಿಗೆ ನಾವು ವೇದಿಕೆ ಹಚ್ಚಿಕೊಂಡಿದ್ದೇವೆ. ಈ ವೇಳೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು, ರಂಗಕರ್ಮಿ ಐಕೆ ಬಳುವಾರು, ಅರೆಹೊಳೆ ಪ್ರತಿಷ್ಠಾನ ಅಧ್ಯಕ್ಷ ಅರೆಹೊಳೆ ಸದಾಶಿವರಾವ್, ಸಾಹಿತಿ ಮತ್ತು ನಾಟಕಕಾರ ಶಶಿರಾಜ್ ಕಾವೂರು, ಪದುವಾ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಆಲ್ವಿನ್ ಸರಾವೋ, ಜಗನ್ ಪವಾರ್, ನೀನಾಸಂ ಕ್ರಿಸ್ಟೋಫರ್ ಮತ್ತಿತರರು ಉಪಸ್ಥಿತರಿದ್ದರು.